ಪಾಲಿಸು ವಿಘ್ನರಾಜನೇ ಕರಚತುಷ್ಟಯದಲ್ಲಿ ಇತ್ಯಾದಿಗಳ ಕಂಡಾಗ ನೀನೊಬ್ಬ ಅರಸು ಇರುವುದಾಗಿ ನಿರ್ಣಯಿಸುತ್ತೇನೆ. ನನ್ನ ನಿರ್ಣಯವೇ ಸತ್ಯವಾದ ಪಕ್ಷದಲ್ಲಿ ಯಾವ ದೇಶವನ್ನು ಆಳುವಂತಹ ವ್ಯಕ್ತಿ, ನಿನ್ನ ಹೆಸರೇನು, ಪರಿಚಯವನ್ನು ಕೊಡ್ತೀಯ? ಯದುಕುಲೇಂದ್ರ ಅಸಮಸಾಗಸೋ ಪ್ರಿಯತಂ ತಾಂ ತದಿಮತಿ ಅಸುರ ಕೇಳು ಅಸುರ ಕೇಳು ಯದುಕುಲೇಂದ್ರ ಅಸಮಸಗಸಿ ಕಾರ್ತವೀರ್ಯ ರಸಯುಡೆನ್ನ ನಾಮವಿಗುದು ಪೆಸರ ಪೇಳೆಲ ರಸಯುಡೆನ್ನ ನಾಮವಿಗುದು ಪೆಸರ ಪೇಳೆಲ ನಾಮಗಿಗುದು ಪೆಸರ ಪೇಳೆಲ ನಾನೇ ನಮ್ಮ ನೆಲಕ್ಕೆ ಬಂದು ನಮ್ಮ ಸಂಬಂಧವಾಗಿ ಪ್ರಶ್ನೆ ಮಾಡ್ತಾ ಇದ್ದೀಯಲ್ಲ, ಅಸುರ ಕೇಳಿ ಯದುಕುರು ಎಂದ ಅಸಮಸಾಹಸಿ ಕಾರ್ತವೀರ್ಯ ಅರ್ಜುನ ಅಂದಿಲ್ಲ. ನೀನ್ ಯಾರನ್ನ ಹೇಳು? ನಾನೇ ಧೀರ ಲಂಕೆ ಕೆಲಸ ಧೀರ ಬಲು ಧೀರ ಧೀರ ಲಂಕೆ ಯರಸು ಶತ್ರುವಾರ ಮಥನ ಬ್ರಹ್ಮವಂಶ ಶತ್ರುವಾರ ಮಥನ ಬ್ರಹ್ಮವಂಶ ಕೈರವಾಸ್ಯ ಎಂಬರೆನ್ನ ಮೂರು ಜಗದೊಳು ಕೈರವಾಸ್ಯ ಎಂಬರೆನ್ನ ಮೂರು ಜಗದೊಳು ಕಾರ್ತವೀರ್ಯ ವಿಖ್ಯಾತವಾದಂತಹ ಒಂದು ಬ್ರಹ್ಮವಂಶ, ಅದುವೇ ಪೌಲಸ್ತ್ಯ ಬ್ರಹ್ಮರದು. ಅವರ ಮಗನೇ ವಿಶ್ವವಸ್ಸು ಹಾಗಲ್ಲದೆ ಕೈಕಸಿಯ ಪ್ರೇಮ ದಾಂಪತ್ಯದ ಫಲವಾಗಿ ಹುಟ್ಟಿದ ಹಿರಿಯಾರ್ಭಕನೇ ಈ ರಾವಣೇಶ್ವರ. ಒಂದು ಕಾಲದಲ್ಲಿ 3 ಲೋಕವನ್ನು ಓಡಾಟ ಮಾಡಿದ್ದೇನೆ, ಒಂದಲ್ಲ ಎರಡಲ್ಲ 14,000 ವರ್ಷ ಪರ್ಯಂತರವಾಗಿ ಯುದ್ಧವನ್ನು ಮಾಡಿದ್ದೇನೆ ಯೋಧರಲ್ಲಿ. ಆ ಕಾಲದಲ್ಲಿ ಎಲ್ಲವರನ್ನ ಬಗ್ಗು ಬಡಿದಿದ್ದೇನೆ. ಇಂಥ ಸಾಹಸದ ಕಥೆಯನ್ನು ಕೇಳಿದಂತಹ ಲೋಕದ ವಿದ್ವಾಂಸರು ಪಂಡಿತೋತ್ತಮರು ರಾವಣ ಅಂತಂದ್ರೆ ಸಾಮಾನ್ಯದವನಲ್ಲ, ಆತ ಶತ್ರುವಾರ ಮಥನ. ಇಂಥ ಶತ್ರುವಾರ ಮಥನ ಧೀರ ಲಂಕೆ ಅರಸ ಅಂತಂದ್ರೆ ನೀನು ಬರೀ ರಾವಣ ಹುಡಿ ರಾವಣ ವೀರನಾದರ್ ಒಳಿತು ಮನಕ್ಕೆ ಭೂರಿ ದೋಷವು ಒಳಿತು ಮನಕ್ಕೆ ಭೂರಿ ತೋಷವಾಯ್ತು ಮನಕ್ಕೆ ಭೂರಿ ತೋಷವಾಯ್ತು ಮನಕ್ಕೆ ಬಂದ ಕಾರಣಂಗ ಏನು ಬೇಳು ಹೋರ ನೆನ್ನಳು ಕಾರಣಂಗಳೇನು ಬೇಳು ಹೋರ ಎನ್ನಳು ಶೂರ ಸಂತೋಷ. ಹಸಿವಿಗೆ ಹಸಿ ಹುಲ್ಲನ್ನು ಕಂಡಾಗ ಎಷ್ಟು ಸಂತೋಷ ಉಂಟಾಗ್ತದೋ ಹಾಗೆ ಧೀರ್ಣ ನನಗೆ ಸಂತೋಷ ಉಂಟಾಗಿದೆ. ಆದರೆ ಯಾವ ಉದ್ದೇಶ ಹೊರೆಯಲ್ಲಿ ಹೊತ್ತು ಇಲ್ಲಿವರೆಗೆ ಬಂದೆ ಹೇಳು.
ಬಯಸಿ ಬಂದೆ ಧರಿಸು ಚಾಪ ಶರವ ಧರಿಸು ಚಾಪ ಶರವ ದುರದ ಪರಿಯ ನೋಡಲೆಲ್ಲ ತ್ರಿದಶ ಎಲ್ಲವೋ ದುರದ ಪರಿಯ ನೋಡಲೆಲ್ಲ ತ್ರಿದಶ ಎಲ್ಲರೂ ಪಾಲಿಸು ವಿಘ್ನರಾಜನೇ ಕರಚತುಷ್ಟಯದಲ್ಲಿ ಪಾಶಾಂಕುಶ ಕೊಡಲಿಯ ಧರಿಸಿ ಮೆರೆವ ದೇವದೇವನೇ ಕರಚತುಷ್ಟಯದಲ್ಲಿ ವರಪಾಶಾಂಕುಶ ಕೊಡಲಿಯ ಧರಿಸಿ ಮೆರೆವ ದೇವ